ಕನ್ನಡ ಚಿತ್ರರಂಗದ ಮೇರುನಟ, ಅಭಿಮಾನಿಗಳ ಆರಾಧ್ಯ ದೈವ, ಪವರ್ ಸ್ಟಾರ್, ನಗುವಿನ ಸಾಹುಕಾರ ಪುನೀತ್ ರಾಜ್ಕುಮಾರ್ ಇಹಲೋಕ ತ್ಯಜಿಸಿರಬಹುದು. ಬಟ್ ಅಭಿಮಾನಿಗಳ ಮನೆ ಹಾಗೂ ಮನದಲ್ಲಿ ಮಾತ್ರ ಶಾಶ್ವತವಾಗಿ ಉಳಿದುಕೊಂಡು ಬಿಟ್ಟಿದ್ದಾರೆ. ರಾಜ್ಯದ ಲಕ್ಷಾಂತರ ಮನೆಗಳ ದೇವರ ಮನೆಯ ಜಾಗದಲ್ಲಿ ತಮಗೊಂದು ಶಾಶ್ವತ ಜಾಗವನ್ನು ಕಲ್ಪಿಸಿಕೊಂಡು ಪಕ್ಕ ದೇವರಂತ ಮನುಷ್ಯ ಎಂದೆನಿಸಿಕೊಂಡಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ರಾಜ್ಕುಮಾರ್ ಸಾವಿನ ಬಳಿಕ ಇಷ್ಟೊಂದು ಅಭಿಮಾನ, ಪ್ರೀತಿಯನ್ನ ಪಡೆದಿದ್ದು ಅಪ್ಪು ಅಷ್ಟೇ. ಈ ತಿಂಗಳ 17ರಂದು ಅಪ್ಪು ಹುಟ್ಟುಹಬ್ಬ. ಅಪ್ಪು ಅನುಪಸ್ಥಿತಿ ಯಾರನ್ನು ಕಾಡುತ್ತಿಲ್ಲ. ಅಷ್ಟರ ಮಟ್ಟಿಗೆ ಅಭಿಮಾನಿಗಳು ತಮ್ಮ ಪ್ರೀತಿಯ ನಟನ ಹುಟ್ಟುಹಬ್ಬ ಆಚರಿಸಲು ಮುಂದಾಗಿದ್ದಾರೆ. ಅದರಲ್ಲೂ ಕಲ್ಪತರು ನಾಡಿನ ಅಭಿಮಾನಿಗಳು ತಮ್ಮ ಅಭಿಮಾನ ಮೆರೆದಿರೋದು ಈ ರೀತಿ. ನಗರದ ಹನುಮಂತಪುರ ರಸ್ತೆಯ ಉದ್ದಕ್ಕೂ ಪವರ್ ಸ್ಟಾರ್ ಪುನೀತ್ ಬಾಲ್ಯದಿಂದಲೂ ಇಲ್ಲಿಯವರೆಗೆ ಅಭಿನಯಿಸಿರುವ ಚಿತ್ರದ ಪೋಸ್ಟರ್ಗಳನ್ನ ಹಾಕಿ ಅಪ್ಪು ಸಿನಿಮಾ ಜರ್ನಿಯನ್ನ ಸಾರ್ವಜನಿಕರಿಗೆ ನೆನಪಿಸಿದ್ದಾರೆ. ಇದರ ಜೊತೆಗೆ ಬಿಡುಗಡೆಗೆ ಸಿದ್ಧವಾಗಿರುವ ಜೇಮ್ಸ್ ಚಿತ್ರದ ಪೋಸ್ಟರ್ಗಳು ರಸ್ತೆಯುದ್ದಕ್ಕೂ ರಾರಾಜಿಸುತ್ತಿವೆ. ಪೋಸ್ಟರ್ಗಳಲ್ಲಿ ಅಭಿಮಾನಿಗಳು ಒಂದೇ ಒಂದು ತಮ್ಮ ಫೋಟೋ ಹಾಕದೆ ಇರೋದು ಮತ್ತೊಂದು ವಿಶೇಷ. ಅಪ್ಪು ಅವರಿಗೆ ಪೂಜ್ಯ ಸ್ಥಾನ ಕಲ್ಪಿಸಿರುವ ಅಭಿಮಾನಿಗಳು ತಮ್ಮ ಹೃದಯದಲ್ಲಿ ಈ ಹೃದಯವಂತನನ್ನ ಹೃದಯ ಸಾಮ್ರಾಟನಾಗಿ ಸದಾ ನೆನಪಾಗಿ ಉಳಿಸಿಕೊಂಡಿದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ಪುರಾವೆ ಬೇಕಿಲ್ಲ. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್. ನಾವು ಫುಲ್ ಹಚ್ಚುವ ಪೋಸ್ಟರ್ಗಳನ್ನ ಇಲ್ಲಿಂದ ತಮ್ಮಯ್ಯ ಆಸ್ಪತ್ರೆವರೆಗೂ ಹೊಡ್ತಿದ್ದೀವಿ. ಆಮೇಲೆ ಟೀ ಅಂಗಡಿಗಳಿಗೂ ಹೊಡ್ತಿದ್ದೀವಿ. ಅಪ್ಪುವಿಂದ ಹಿಡಿದು ಜೇಮ್ಸ್ 30 ಸಿನಿಮಾಗಳು ಫ್ಲೆಕ್ಸ್ಗಳನ್ನ ಹೊಡ್ತಿದ್ದೀವಿ. ಚಿಕ್ಕ ಹುಡುಗರಿಗೂ ಹೊಡ್ತಿದ್ದೀವಿ. ಚಿಕ್ಕ ವಯಸ್ಸಲ್ಲಿ ಫಿಲಮ್ ಮಾಡಿದ್ದು ಆ ಪೋಸ್ಟರ್ಗಳನ್ನ ಹೊಡ್ತಿದ್ದೀವಿ. ಜೇಮ್ಸು ಫಿಲಮ್ ರಿಲೀಸು ರಾಜ್ಯಾದ್ಯಂತ, ದೇಶಾದ್ಯಂತ, ಆಮೇಲೆ ಅಂದೇ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬ ಇರೋದ್ರಿಂದ ಇದು ಅವರಿಲ್ಲದ ನಮಗೆ ಬೇಸತ್ತಿದೆ. ಅದಕ್ಕೋಸ್ಕರ ನಾವು ಇಷ್ಟೊಂದು ಸೆಲೆಬ್ರೇಷನ್ ಮಾಡ್ತಿದ್ದೀವಿ. ಅವರು ಯಾವತ್ತಿದ್ದು ನಮ್ಮ ಜೊತೆ ಅವರೇ ಅಂತ ಹೇಳಿ ನಾವು ಭಾವಿಸಿದ್ದೀವಿ. ಸರ್, ನಾವು ಮುಂಚೆ ಅಪ್ಪು ಅಭಿಮಾನಿ ಅಂತಾಗಿದ್ದು, ಈಗ ಅಪ್ಪು ಅವರು ದೇವರಾಗಿದ್ದಾರೆ. ಈಗ ನಾವು ಅವ್ರ ಭಕ್ತರಾಗಿದ್ದೀವಿ. ಮಾರ್ಚ್ 17ನೇ ತಾರೀಕು ನಮ್ಮ ದೇವರು ಥಿಯೇಟ್ರಲ್ಲಿ ಬರ್ತಿದ್ದಾರೆ. ಅವ್ರ ದರ್ಶನ ಮಾಡ್ಕೊಂಬಿಟ್ಟು ಅವ್ರಿಗೆ ಪೂಜೆ, ದೇವ್ರಿಗೆ ಯಾವ ರೀತಿ ಮಾಡ್ತೀವೋ ಅಭಿಷೇಕ ಪೂಜೆ ಎಲ್ಲ ಮಾಡಿ ದೇವ್ರಿಗೆ ಪೂಜೆ ಮಾಡಿ ಪ್ರಸಾದ ವಿನಿಯೋಗ ಮಾಡ್ತೀವೋ ಅದೇ ಥರ ಮಾಡ್ತೀವಿ. ಅವರಿಲ್ಲ ಅನ್ನೋ ನಮಗೆ ಕೊರಗು ಅದು ನಾವಿರೋವರೆಗೂ ಇರುತ್ತೆ. ಆದರೆ ನಾವು ಯಾವತ್ತೂ ಅವ್ರಿಲ್ಲ ಅಂತ ಅಂದ್ಕೊಂಡಿಲ್ಲ. ಅವ್ರು ಯಾವಾಗಲೂ ನಮ್ಮ ಜೊತೆನೇ ಇರ್ತಾರೆ. ಅವರ ಸಿನಿಮಾಗಳಲ್ಲಿ ಏನು ಒಳ್ಳೊಳ್ಳೆ ಕಾರ್ಯ ಮಾಡಿ ಅಂತ ಹೇಳ್ಕೊಟ್ಟಿದ್ದಾರೋ ಅದನ್ನೆಲ್ಲ ಪಾಲಿಸ್ಕೊಂಡು ಹೋಗ್ತೀವಿ. ಅಪ್ಪು ಅವ್ರನ್ನ ಎಲ್ಲಿವರೆಗೂ ಕನ್ನಡ ಇರುತ್ತೋ ಅಪ್ಪು ಅವರು ಅಲ್ಲಿವರೆಗೂ ಇರ್ತಾರೆ ಸರ್.